ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಕಲ್ಲಡ್ಕ ಶಾಖೆ ಮುಖ್ಯ ರಸ್ತೆಯಲ್ಲಿರುವ ಕಾವೇರಿ ಸಂಕೀರ್ಣದ ನೆಲ ಅಂತಸ್ತಿಗೆ ಇಂದು ಸ್ಥಳಾಂತರಗೊಂಡಿತು. ಹಲವು ವಿನೂತನ ಸೌಲಭ್ಯ ಒಳಗೊಂಡ ಈ ಶಾಖೆಯನ್ನು ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತಾಡಿದ ಅವರು, ರಾಜ್ಯದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ರಾಜಕೀಯ ರಹಿತವಾಗಿ ಬೆಳೆದಿರುವ ಸಹಕಾರಿ ಕ್ಷೇತ್ರ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಿರುವ ಜಿಲ್ಲೆಯಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಕೃಷಿಕ ಕೂಡ ಬ್ಯಾಂಕ್ ಸಾಲ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಆತ್ಮಹತ್ಯೆಯಂತಹ ದುಡುಕಿನ ನಿರ್ಧಾರ ಕೈಗೊಂಡ ಉದಾಹರಣೆಗಳಿಲ್ಲ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ 100% ಕೃಷಿ ಸಾಲ ಮರುಪಾವತಿಯಾಗುತ್ತಿದೆ. ಮಹಿಳೆಯರ ಸ್ವಾವಲಂಬನೆಗಾಗಿ ನಮ್ಮ ಬ್ಯಾಂಕ್ ಪ್ರಾಮಾಣಿಕ ಪ್ರಯತ್ನ ಪಡುತ್ತಿದೆ. 2025ಕ್ಕೆ ನಮ್ಮ ಸ್ವಸಹಾಯ ಗುಂಪುಗಳಿಗೆ 25 ವರ್ಷ ತುಂಬುತ್ತಿದೆ. ಈ ಸಂದರ್ಭದಲ್ಲಿ ಮತ್ತೆ ಹೊಸ ಸಮವಸ್ತ್ರವನ್ನು ಮಹಿಳೆಯರಿಗೆ ವಿತರಿಸಲಾಗುತ್ತದೆ ಎಂದು ಹೇಳಿದರು. ರಾಜಕೀಯ ರಹಿತವಾದಂತಹ ಒಂದು ಸಹಕಾರಿ ಕ್ಷೇತ್ರ ಇದ್ರೆ ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲರನ್ನು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಅವರನ್ನು ಚುನಾವಣೆಯಲ್ಲಿ ತಂದು ಅವರೇ ಅಧಿಕಾರದಲ್ಲಿ ಮುಂದುವರಿಸಿಕೊಂಡು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ಸಹಕಾರಿ ಕ್ಷೇತ್ರದಲ್ಲಿ ಕೊಟ್ಟಂತ ಕೃಷಿ ಸಾಲ ಏನಿದೆ ಸುಮಾರು 29 ವರ್ಷದಿಂದ 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದಂಥ ಒಂದು ಕೃಷಿ ಸಾಲ ಮರುಪಾವತಿ ಮಾಡಿದಂಥ ಜಿಲ್ಲೆ ದೇಶದಲ್ಲಿ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಯಾವುದೇ ಒಬ್ಬ ಕೃಷಿಕ ನನಗೆ ಸಾಲ ಸಿಗಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆತ್ಮಹತ್ಯೆ ಮಾಡಿದಂಥ ಜಿಲ್ಲೆ ಇದ್ರೂ ಕೂಡ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಕಾರಣ ಇಲ್ಲಿರುವ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಅಲ್ಲಿಯ ಸಿಒಗಳು, ಸಿಬ್ಬಂದಿಗಳು ಎಲ್ಲರೂ ಸೇವಾ ಮನೋಭಾವದಿಂದ ಕೆಲಸ ಮಾಡಿ ಜನರ ಕಷ್ಟ ಸುಖಗಳನ್ನು ಅರಿತುಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿರುವುದರಿಂದ ನಮ್ಮಲ್ಲಿ ಮರುಪಾವತಿಯೂ ಆಗ್ತದೆ, ಯಾವುದೇ ಆತ್ಮಹತ್ಯೆ ಕೂಡ ಇಲ್ಲ. ಇವತ್ತು ನೋಡಿ, ನಮ್ಮ ಒಂದು ಸ್ಥಳಾಂತರ ಸಮಾರಂಭದಲ್ಲಿ ಕೆಳಗೆ ಬರುವಾಗ ಆ ಮಹಿಳೆಯರು ಆ ಸಮವಸ್ತ್ರದಲ್ಲಿ ನಿಂತ್ಕೊಂಡು ಇದು ನಮ್ಮ ಅಭಿವೃದ್ಧಿಗಾಗಿ ಮಾಡಿದಂಥ ಸಂಸ್ಥೆ ಅನ್ನುವಂಥ ದೃಷ್ಟಿಕೋನದಿಂದ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರ ಈ ಸ್ವಸಹಾಯ ಗುಂಪುಗಳು ಪ್ರಾರಂಭ ಆಗಿ
2025ನೇ ಇಸ್ವಿಗೆ 25 ವರ್ಷ ತುಂಬುತ್ತದೆ. ನಿಮಗೆ ಇಷ್ಟರವರೆಗೆ ಮಹಿಳೆಯರಿಗೆ ನಾವು ಸುಮಾರು 5 ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಈ ಸಲ 25ನೇ ವರ್ಷದ ಸವಿನೆನಪಿಗಾಗಿ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರನ್ನು ಒಟ್ಟುಗೂಡಿಸ್ತೇವೆ, ಗುರುತಿಸ್ತೇವೆ. ನಿಮಗೆ ಹೊಸ ಸಮವಸ್ತ್ರವನ್ನು ಕೂಡ ನೀಡ್ತಾ ಇದ್ದೇವೆ. ಮಾಜಿ ಶಾಸಕ ರುಕ್ಮಾಯಿ ಪೂಜಾರಿ ಮಾತಾಡಿ, ಬೆಳೆಯುತ್ತಿರುವ ಕಲ್ಲಡ್ಕದಲ್ಲಿ ಇಂತಹ ಗ್ರಾಹಕ ಸ್ನೇಹಿಯಾದ ಸುಸಜ್ಜಿತ ಬ್ಯಾಂಕ್ನ ಅವಶ್ಯಕತೆ ಇತ್ತು. ಗ್ರಾಹಕರು ಬ್ಯಾಂಕ್ನ ಎಲ್ಲಾ ಸೇವೆಯನ್ನ ಬಳಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಿ ಎಂದರು. ಕೃಷಿಕರಿಗೆ ಮಾತ್ರ ಇಡೀ ಸಹಕಾರಿ ಕ್ಷೇತ್ರ ಸೀಮಿತ ಆಗಿದ್ದು, ಮಾತಾ ಜನಕುಲ ಇಲ್ಲ, ಮಾತಾ ವರ್ಗದ ಕಡೆಗಳ ಸೀಮಿತವಾದ ಬಡಿಯುಂಟು. ಕೇವಲ ಸಹಕಾರಿ ಕ್ಷೇತ್ರ ರೈತರ ಮಾತ್ರ ಅಂಚಾದ ಹೆಚ್ಚಿನ ಒಂದು ಕಚೇರಿ ಮುಲ್ಪ ನಲ್ಲ ಅಭಿವೃದ್ಧಿ ಆವಡು ನೆತ್ತ ಮೂಲಕ ದಯಗೊಂಡ ಈ ಕಚೇರಿ ಸಿಬ್ಬಂದಿನ ಗ್ರಾಹಕರೊಟ್ಟಿಗೆ ಒಂದು ಎಟ್ಟೆ ಸಂಪರ್ಕ ಆಡಳಿತ ಮಂಡಳಿ ಸಿಬ್ಬಂದಿ ಗ್ರಾಹಕರ ಸಂಪರ್ಕ ಸಂಬಂಧ ಎಟ್ಟೈತಿಲ್ಲ, ನಮ್ಮ ವ್ಯವಹಾರ ಎಟ್ಟೈತಿಲ್ಲ, ವ್ಯವಹಾರ ಕೂಡ ಜಾಸ್ತಿ ಆಗ್ತದೆ. ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ ಮಾತಾಡಿ, ಕಲ್ಲಡ್ಕ ಬೆಳೆಯುತ್ತಿದೆ. 15ರಷ್ಟು ಬ್ಯಾಂಕ್ ಫೈನಾನ್ಸ್ಗಳು ಇಲ್ಲಿವೆ. ಕಲ್ಲಡ್ಕದಲ್ಲಿ ಪ್ರಾರಂಭಗೊಂಡಿರುವ ನೂತನ ಶಾಖೆ ಇನ್ನಷ್ಟು ಅಭಿವೃದ್ಧಿಗೊಳ್ಳಲಿ. ಆ ಮೂಲಕ ಕಲ್ಲಡ್ಕಕ್ಕೆ ಇನ್ನಷ್ಟು ಒಳ್ಳೆಯ ಹೆಸರು ಬರಲಿ ಎಂದು ಶುಭ ಹಾರೈಸಿದರು. ತುಂಬ ಸಂತೋಷ. ಕಲ್ಲಡ್ಕ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಸುಮಾರು 33 ವರ್ಷದ ಹಿಂದೆ ಇಲ್ಲಿ ಕಲ್ಲಡ್ಕದಲ್ಲಿ ಶಾಖೆ, ಕೇಂದ್ರ ಸಹಕಾರಿ ಬ್ಯಾಂಕಿನ ಶಾಖೆ ಉದ್ಘಾಟನೆ ಆಗುವಾಗ ಕಲ್ಲಡ್ಕ ಇಷ್ಟು ಬೆಳೆದಿರಲಿಲ್ಲ. ಆದರೆ ಕಲ್ಲಡ್ಕದಲ್ಲಿ ಶಾಖೆ ಆಗಬೇಕು ಅಂತ ಹೇಳುವಂಥ ಬೇಡಿಕೆ ಇತ್ತು. ಕಲ್ಲಡ್ಕದಲ್ಲಿ ಶಾಖೆಯನ್ನು ಅಧ್ಯಕ್ಷರು ಪ್ರಾರಂಭ ಮಾಡಿದರು. ಬಹುಶಃ ಇಂದಿನವರೆಗೆ ಕಲ್ಲಡ್ಕ DCC ಬ್ಯಾಂಕಿನ ಶಾಖೆ ಕೂಡ ಬೆಳೆದಿದೆ, ಕಲ್ಲಡ್ಕದ ಊರು ಬೆಳೆದಿದೆ. ಈ ಸಂದರ್ಭದಲ್ಲಿ ಶಾಖಾ ಕಟ್ಟಡದ ಮಾಲಕ ವರದರಾಯಪ್ರಭು, ಶಾಖೆಯ ವ್ಯವಸ್ಥಾಪಕರನ್ನು ಮತ್ತು ನವೋದಯ ಸ್ವಸಹಾಯ ಸಂಘದ ಪ್ರೇರಕರನ್ನು ಗೌರವಿಸಲಾಯಿತು. ವಂದನೆಗಳು. ಗೋಪಾಲ್ ಕೃಷ್ಣರವರು. ವೇದಿಕೆಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ಬ್ಯಾಂಕ್ ನಿರ್ದೇಶಕರಾದ TG ರಾಜಾರಾಮ್ ಭಟ್, ಜಯರಾಮ್ ರೈ, ಶಶಿಕುಮಾರ್ ರೈ ಬೊಲ್ಯೊಟ್ಟು, ಪ್ರಧಾನ ಕಾರ್ಯನಿರ್ವಹಣಾಧಿಕಾರಿ ಗೋಪಿನಾಥ್ ಭಟ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಶಾಖೆಯು ಸಂಪೂರ್ಣ ಗಣಕೀಕೃತಗೊಂಡಿದ್ದು RTGS, ನೆಫ್ಟ್, ರುಪೇ ಕಾರ್ಡ್ ಸೌಲಭ್ಯ ಹಾಗೂ ಕೋರ್ ಬ್ಯಾಂಕಿಂಗ್ ಸೌಲಭ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ.